ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಗ್ಲಿನ ಮಾತು ಮೂಗಿಡೆತ್ಕೊಂಡು ಹೊಸ ಕುರಲ್ದ ಇನಿತ ಸುದ್ದಿಗೊಂಚಲ್ని ಶುರು ಮಾಡ್ತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಬೊಕ್ಕ ಜೀವನೋಪಾಯ ಇಲಾಖೆ ಬೊಕ್ಕ ಉಳ್ಳಾಲ ನಗರಸಭೆ ಸಮುದಾಯ ಆರೋಗ್ಯ ಕೇಂದ್ರ ದೇರ್ಲಕಟ್ಟೆ ಏನಪೋಯ ವೈದ್ಯಕೀಯ ಕಾಲೇಜ್ ಬೊಕ್ಕ ಆಸ್ಪತ್ರೆದ ಒಟ್ಟು ಸೇರಿಗೆಡೆ ಸಾದಿ ಬದಿತ ಬ್ಯಾರದಕ್ಲು ಬೊಕ್ಕ ಅಕ್ಲಿನ ಕುಟುಂಬದಕ್ಲು ಸ್ವಸಹಾಯ ಗುಂಪುದ ಸದಸ್ಯರಿಗೆ ಬೊಕ್ಕ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉಳ್ಳಾಲ ನಗರಸಭೆತ ಮಹಾತ್ಮ ಗಾಂಧಿ ರಂಗ ಬಂದಿರಡು ಅಂಗಾರೆ ನಡೆತಂಡು. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಬೊಕ್ಕ ಜೀವನೋಪಾಯ ಇಲಾಖೆ ಬೊಕ್ಕ ಉಳ್ಳಾಲ ನಗರಸಭೆ ಸಮುದಾಯ ಆರೋಗ್ಯ ಕೇಂದ್ರ ದೇರ್ಲಕಟ್ಟೆ ಏನಪೋಯ ವೈದ್ಯಕೀಯ ಕಾಲೇಜ್ ಬೊಕ್ಕ ಆಸ್ಪತ್ರೆದ ಒಟ್ಟು ಸೇರಿಗೆಡೆ ಸಾದಿಬೆರೆದ ವ್ಯಾಪಾರಿಲು ಬೊಕ್ಕ ಅಕ್ಲಿನ ಕುಟುಂಬದ ಸದಸ್ಯರಿಗೆ ಸ್ವಸಹಾಯ ಗುಂಪುರದ ಸದಸ್ಯರಿಗೆ ಅಂಜನೆ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರನು ಉಳ್ಳಾಲ ನಗರಸಭೆತ ಮಹಾತ್ಮ ಗಾಂಧಿ ರಂಗ ಮಂದಿರಡು ಅಂಗಾರ ನಡಪಾಯಿರು. ಆರೋಗ್ಯ ಶಿಬಿರಡು ಬಿಪಿ ಪರೀಕ್ಷೆ, ಮಧುಮೇಹ ಪರೀಕ್ಷೆ, ಇಸಿಜಿ, ಕೆಬಿ, ಮೂಗು, ಗಂಟಲ್ ಪರೀಕ್ಷೆ, ಆರೋಗ್ಯ ಸಮಸ್ಯೆದ ಬಗೆಟು ಸಮಾಲೋಚನೆ, ಕಫ, ಹಿಮೋಗ್ಲೋಬಿನ್ ನೆತ್ತರ್ ಪರೀಕ್ಷೆ, ಎಕ್ಸ್ರೇ, ಅಲ್ಟ್ರಾಸೌಂಡ್ ಸೌಲಭ್ಯನು ಫಲಾನುಭವಿಲು ಪಡೆಯೊಂಡಿರು. ದಕ್ಷಿಣ ಕನ್ನಡ ಜಿಲ್ಲಾ ಕೌಶಲ್ಯಾಭಿವೃದ್ಧಿದ ಅಧಿಕಾರಿ ಪ್ರದೀಪ್ ಡಿಸೋಜಾ ಕಾರ್ಯಕ್ರಮವನ್ನು ಉದ್ದೀಪನ ಮಲ್ದದು. ಪ್ರಧಾನಮಂತ್ರಿಯರು ನವಮಾತ ಆರ್ಥಿಕವಾದ ಸಬಲರಾವಡು ಪಂಪಿನ ಉದ್ದೇಶದ ಆತ್ಮನಿರ್ಭರ ಯೋಜನೆಯನ್ನು ರೂಪಿಸಾದರು. ಈ ಯೋಜನೆದ ಸದುಪಯೋಗ ಪಡೆಯೋನಡು ಕಿರು ಸಾಲನು ಬೇಗಡೆ ಮರುಪಾವತಿ ಸಾವನ ಗುಣ ನಮಡ ಉಪ್ಪೊಡುಪನ ತೆರೆಪಾಯರು. ಯಾವ ರೀತಿ ನೀವು ಅದರ ಉಪಯೋಗ ಪಡಿಬೇಕಂತೇಳಿ ಗೌರವಾನ್ವಿತ ಪ್ರಧಾನಮಂತ್ರಿಯವರ ಮುಖ್ಯ ಉದ್ದೇಶ ಏನಂದರೆ ನಾವೆಲ್ಲರೂ ಕೂಡ ಸಬಲರಾಗಿರಬೇಕಂದ ಉದ್ದೇಶದಿಂದ ಆತ್ಮನಿರ್ಭರ್ ಕಾರ್ಯಕ್ರಮವನ್ನು ಎಷ್ಟೋ ಕೋಟಿ ಅನುದಾನದಿಂದ ಅದನ್ನು ಕಳೆದ ಸುಮಾರು ವರ್ಷಗಳಿಂದ ಜಾರಿಗೆ ತಂದಿದ್ದಾರೆ. ಇದರ ಸದುಪಯೋಗ ನಾವು ಪಡ್ಕೊಳ್ಬೇಕಾಗ್ತದೆ. ಈಗ ನಾವೆಲ್ಲರೂ ಕೂಡ ಈಗ ಬೀದಿ ಬದಿ ವ್ಯಾಪಾರಗಳು ತುಂಬ ಮಂದಿ ಇದ್ದೀರಿ ಇಲ್ಲಿ ಇನ್ನೂ ಸಹ ಬರಬೇಕಷ್ಟೇ. ಈಗ ಸ್ಟಾರ್ಟಿಗೆ ಬಂದಿದ್ದಾರೆ ಅಷ್ಟೇ. ನೀವೆಲ್ಲ ನಿಮ್ಮ ಆರೋಗ್ಯವನ್ನು ಕಾಪಾಡಬೇಕು. ಅಂದರೆ ಆರೋಗ್ಯ ಅಂದರೆ ನಮ್ಮದು ಸಂಪತ್ತಿದ್ದಾಗೆ ಅಲ್ವಾ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಿದೆ ಅಲ್ವಾ. ನಮ್ಮದು ಆರೋಗ್ಯ ಒಳ್ಳೆಯಿದ್ರೆ ಯಾವುದೇ ಯೋಜನೆ ಆಗಲಿ ಯಾವುದೇ ಕಾರ್ಯಕ್ರಮ ಮಾಡಲಿ ನಮಗೆ ಸಂತೋಷ ಕೊಡ್ತದೆ. ಈಗ ಮನೆಯಲ್ಲಿ ಯಾರೋ ಒಬ್ಬರು ಹುಷಾರಿಲ್ಲ ಅಂತ ಆದರೆ ನಮಗೆ ಆ ದಿವಸ ನಮ್ಮ ಮನೆ ಒಂದು ಚಪ್ಪೆ ಇದ್ದಾಗೆ, ಮನೆಯಲ್ಲಿ ಏನು ಕೂಡ ನಡೆಯುವುದಿಲ್ಲ ಅಲ್ವಾ. ಅದಕ್ಕೆ ಆರೋಗ್ಯವಾಗಿ ಇರಬೇಕು. ನಾವು ದುಡ್ದದನ್ನೆಲ್ಲ ಮತ್ತೆ ಆರೋಗ್ಯಕ್ಕೋಸ್ಕರ ಇದಕ್ಕೆ ಹಾಕೋದು ಬದಲು, ಆ ಮದ್ದಿಗೆ ರೋಗಕ್ಕೆ ಹಾಕೋ ಬದಲು ನಾವು ಆರೋಗ್ಯವನ್ನು ಒಳ್ಳೆ ರೀತಿಯಲ್ಲಿ ಕಾಪಾಡಬೇಕು. ಮುಖ್ಯವಾಗಿ ನಿಮಗೆ, ಯಾಕೆಂದರೆ ನೀವೆಲ್ಲ ಬೀದಿಯಲ್ಲಿ ಕೆಲಸ ಮಾಡುವವರು, ಅಲ್ಲಿ ಸಿಕ್ಕಿದ ತಿಂತೀರಿ ಮತ್ತು ಕೈ ತೊಳೆಯೋದಿಲ್ಲ, ಇದೆಲ್ಲ ಈ ಸಮಸ್ಯೆಗಳು ತುಂಬ ಉಂಟು. ಅದನ್ನು ನೀವೇನು ಮಾಡಬೇಕಂದ್ರೆ ನಾವು ದಿನ ಬರುವಾಗ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಬೇಕು. ನಾವು ಮೊದಲಿದ್ದಾಗಿ ಇರಬಾರ್ದು. ನಾವು ಅದರಲ್ಲಿ ಇಂಪ್ರೂವ್ಮೆಂಟ್ ಆಗಿ ಒಳ್ಳೆ ಹೈಜಿನಿಕ್ ಆಗಿ ಆಹಾರ ತಗೊಳ್ಬೇಕು, ಮನೆಯಿಂದ ತಗೊಂಡ ಆಹಾರವನ್ನೇ. ಮತ್ತು ನೀವು ಕೂಡ ಒಳ್ಳೆ ಅದನ್ನು ಯೋಜನೆಗಳ ಫಲಾನು ಪಡಿಬೇಕು. ಈಗಾಗಲೇ ಹೇಳ್ತಾರೆ, ನೀವು ನಿಮಗೆ ಸಾಲ ಕೊಡ್ತಾರೆ, ಕಿರು ಸಾಲ ಅಂತ ಕೊಡ್ತಾರೆ 10,000 ಎಲ್ಲ, ಅದನ್ನೆಲ್ಲ ಕಾಲಕ್ಕೆ ನೀವು ಕಟ್ಟುವಂತಾಗಬೇಕು. ಆಗ ಮಾತ್ರ ಅದಕ್ಕೆ ನೀವು ಯೋಜನೆಗೆ ಮಹತ್ವ ಬರ್ತದೆ. ನೀವು ಅದನ್ನು ಬಾಕಿ ಇಟ್ಟುಕೊಂಡು ಅದರಲ್ಲಿ ಇಲ್ಲಿ ಪ್ರಗತಿ ಕೂಡ ಕುಂಠಿತಗೊಳ್ಳುದು ನಮ್ಮ ನಗರಸಭೆದು. ಈಗ ಸದ್ಯಕ್ಕೆ ಉಳ್ಳಾಲ ನಗರಸಭೆದು ಪ್ರಗತಿ ಒಳ್ಳೆ ಉಂಟು. ಆ ನಗರಸಭೆಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಅದಕ್ಕೆ ಎಲ್ಲ ಕೆಲಸ ಮಾಡಿದ ರೋಹಿಣಿತಿರ್ಬೋದು, ಬೇರೆ ಎಲ್ಲ ಅಧಿಕಾರಿ ವರ್ಗದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಗುರ್ಕಾರ್ಮಿನ ವೇಸದ ಪಾತೇರ್ನ ಉಳ್ಳಾಲ ನಗರಸಭೆದ ಪೌರಾಯುಕ್ತರು ವಾಣಿ ವಿ ಆಳ್ವ ಈ ಯೋಜನೆದ ಫಲಾನುಭವಿಲು ನಗರಸಭಾ ವ್ಯಾಪ್ತಿಡು ಅಂಗಡಿದ ಮಾಲಕಿರಾವಡು ಅಪಗ ನಮ್ಮ ಮಲ್ತಿನ ಕೆಲಸಗಳು ಸಾರ್ಥಕತೆ ತಿಕ್ಕುನು ಪಣ ತೆರಿಪಾಯರು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ನರನಾಡಿಗಳನ್ನು ಅರಿತವರು ಈ ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ ಇನ್ನಷ್ಟು ಸೇವೆ ಮತ್ತು ಅಭಿವೃದ್ಧಿ ಸಕ್ಸಸ್ಸನ್ನು ಪಡೆಯುವಂತಾಗಲಿ ಅಂತ ನಾವು ಎಲ್ಲರ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತೇವೆ. ಇಂದು
ಬೀದಿ ಬದಿ ವ್ಯಾಪಾರಿಗಳಿಗೆ, ಸ್ವಸಹಾಯ ಸಂಘದವರಿಗೆ, ಜೊತೆಗೆ ನಮ್ಮ ಪೌರ ಕಾರ್ಮಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಎಲ್ಲರಿಗೂ ಇಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ. ಇದರ ಪ್ರಯೋಜನವನ್ನು ತಾವೆಲ್ಲರೂ ಪಡ್ಕೊಳ್ಬೇಕು ಅಂತ ನಾನು ನಗರಸಭೆಯ ಪರವಾಗಿ ವಿನಂತಿಸಿಕೊಳ್ತೇನೆ. ಹಾಗೆಯೇ ಸೋಮೇಶ್ವರ ಮತ್ತು ಕೋಟೆಕಾರಿನ ಪೌರ ಕಾರ್ಮಿಕರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಅವರೆಲ್ಲರೂ ಇದರ ಪ್ರಯೋಜನವನ್ನು ಪಡೀತಾರೆ ಅಂತ ಹೇಳ್ತಾ, ಐರಿನ್ ಅವರು ಭಾಳ ಸುಂದರವಾಗಿ ಹೇಳಿದರು. ಏನು ಅಂತ ಹೇಳಿದರೆ, ಬೀದಿ ಬದಿ ವ್ಯಾಪಾರಿಗಳು ನಿಮ್ಮ ಮುಂದಿನ ಧ್ಯೇಯ ಏನು ಅಂತ. ಫಸ್ಟ್ ಇಲ್ಲಿ ಕಮಿಷನರ್ ಆಗಿ ಬಂದ ಮೊದಲ ಸಭೆಯಲ್ಲಿ ನಾನು ಹೇಳಿದ ವಿಷಯ ಕೂಡ ಇದೆ. ಬೀದಿ ಬದಿ ವ್ಯಾಪಾರಿಗಳು ನಿಮಗೆ ಈಗಾಗಲೇ 10,000, 20,000, 50,000ದವರೆಗೆ ಸಾಲ ಸೌಲಭ್ಯ ಸಿಕ್ಕಿದೆ. ಮುಂದೇನು ಅಂತ ಕೇಳಿದರೆ, ಮುಂದೆ ನೀವು ಈ ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ ಒಂದು ಒಳ್ಳೆಯ ಅಂಗಡಿಯ ಮಾಲೀಕರಾಗಬೇಕು ಅಂತ ಅನ್ನೋದೇ ನಮ್ಮ ಈ ಯೋಜನೆಯ ಉದ್ದೇಶ. ದಕ್ಷಿಣ ಕನ್ನಡ ಜಿಲ್ಲಾ ಡೇನಲ್ಮ ಅಭಿಯಾನದ ವ್ಯವಸ್ಥಾಪಕರು ಅಚ್ಯುತ ನಾಯಕ್, ಉಳ್ಳಾಲ ನಗರಸಭೆದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ರಮೇಶ್ ನಾಯಕ್, ಬೇಳಕಟ್ಟೆ ಏನಪೋಯ ಕಾಲೇಜ್ ಬೊಕ್ಕ ಆಸ್ಪತ್ರೆದ ವೈದ್ಯಾಧಿಕಾರಿ ಡಾಕ್ಟರ್ ಅಜೀಜ್, ಉಳ್ಳಾಲ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀಮತಿ ಲಲಿತಾ ಕೆ, ಉಳ್ಳಾಲ ಸ್ವರ್ಣ ಸ್ವಸಹಾಯ ಗುಂಪುಲದ ನಗರ ಮಟ್ಟದ ಒಕ್ಕೂಟದ ಅಧ್ಯಕ್ಷರು ಶ್ರೀಮತಿ ಭಾರತಿ ಎಚ್ ಮಲ್ಲವಿನೆರಾದು ಪಾಲ್ಪಡೆದಿದ್ದರು. ಏನಪೋಯ ಆಸ್ಪತ್ರೆದ ವೈದ್ಯರು, ಉಳ್ಳಾಲ ನಗರಸಭೆದ ಅಧಿಕಾರಿಗಳು, ಸಿಬ್ಬಂದಿಗಳು, ಪೌರ ಕಾರ್ಮಿಕರು, ನಗರಸಭೆದ ಸದಸ್ಯರು ಪಾಲ್ಪಡೆದಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಡೇನಲ್ಮ ಅಭಿಯಾನದ ವ್ಯವಸ್ಥಾಪಕರು ಶ್ರೀಮತಿ ಐರಿನ್ ರೆಬೆಲ್ಲೋ ಪ್ರಾಸ್ತಾವಿಕವಾದ ಪಾತ್ರರು. ವ್ಯಾಪಾರವನ್ನು ಮರುಪ್ರಾರಂಭಿಸಬೇಕಾದ್ರೆ ಸ್ವಲ್ಪ ಬಲ ಕೊಡುವಂತಹ ಕಾರ್ಯಕ್ರಮ ಈ PM ಸ್ವನಿಧಿ ಯೋಜನೆ. ಈಗಾಗಲೇ 10,000 ಸಾಲವನ್ನು ಪಡ್ಕೊಂಡು ಸರಿಯಾಗಿ ಮರುಪಾವತಿ ಮಾಡಿ 20,000 ಸಾಲವನ್ನು ಸಾಕಷ್ಟು ಜನ ಪಡ್ಕೊಂಡಿದ್ದಾರೆ. 20,000 ಸಾಲವನ್ನು ಕೂಡ ಮರುಪಾವತಿ ಮಾಡಿಕೊಂಡು 50,000 ಸಾಲವನ್ನು ಕೂಡ ಪಡ್ಕೊಂಡಿದ್ದಾರೆ ಮತ್ತು ಮರುಪಾವತಿಯನ್ನು ಕ್ರಮಬದ್ಧವಾಗಿ ಮಾಡ್ತಾ ಇದ್ದಾರೆ. ಕೇವಲ ಕೆಲವರು ಮಾತ್ರ ಈ ಒಂದು ಮರುಪಾವತಿಯಲ್ಲಿ ಹಿಂದೆ ಬಿದ್ದು ಯಾವುದೇ ಕಾರಣಾಂತರಗಳಿಂದ ಮುಂದಿನ ಹಂತದ ಸಾಲವನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ನಾವು ಪ್ರಾರಂಭದಲ್ಲಿಯೇ ಸ್ಪಷ್ಟವಾಗಿ ಹೇಳಿದ್ದೀವಿ, ಯಾವುದೇ ಕಾರಣಕ್ಕೂ ಡಿಫಾಲ್ಟರ್ ಯಾರಿದ್ದಾರೆ, ಈ ಹಿಂದೆ ಸಾಲ ಪಡ್ಕೊಂಡು ಮರುಪಾವತಿ ಮಾಡದೇ ಇದ್ದವರು, ಅದಕ್ಕೆ ಕಾರಣ ಅನಾರೋಗ್ಯ ಇರಬಹುದು, ಏನೇ ಇರಬಹುದು, ಬ್ಯಾಂಕಿನಲ್ಲಿ ಕಾರಣ ನಮೂದಿಸಲಿಕ್ಕೆ ಅವಕಾಶ ಇಲ್ಲ. ಸಮುದಾಯ ಸಂಪನ್ಮೂಲ ವ್ಯಕ್ತಿ ಕುಮಾರಿ ಸೌಮ್ಯ ಪ್ರಾರ್ಥನೆ ಪಂಡರು. ಉಳ್ಳಾಲ ನಗರಸಭೆದ ಸಮುದಾಯ ಸಂಘಟಕರು ರೋಹಿನಾಥ್ ಎನ್ ಸಭೆ ನಿಂತ್ಕೊಂಡು ಸಭೆ ಸುಧಾರಿಕೆ ಮಲ್ತದ ಸೊಲ್ಮೆ ತಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಪಾನೀರ್ ಮೆರ್ಸಿಯಮ್ಮನವರ ಚರ್ಚ್ ನಿರಳು ಸಂತ ವಿಶಂತ್ ಪಾವ್ ಸಭಾ ಮುತಾಲಿಕೆಡು ಯುವ ಬುಕ್ಕ ಮಹಿಳಾ ಘಟಕದ ಸಹಕಾರಡು ಹಿರಿಯರ ದಿನ ಕಾರ್ಯಕ್ರಮವನ್ನು ಚರ್ಚ್ ಸಭಾಂಗಣಡು ಐತಾರ ನಡಪಾಯರು. ಪಾನೀರ್ ಮೆರ್ಸಿಯಮ್ಮನ ಚರ್ಚ್ದ ನಿರಳ್ಡು ಸಂತ ವಿಶಂತ್ ಪಾವ್ ಸಭಾ ಮುತಾಲಿಕೆಡು ಯುವ ಬುಕ್ಕ ಮಹಿಳಾ ಘಟಕದ ಸಹಕಾರಡು ಚರ್ಚ್ ಸಭಾಂಗಣಡು ಹಿರಿಯರ್ನ ದಿನ ಕಾರ್ಯಕ್ರಮವನ್ನು ಐತಾರ ಅಟಣೆ ಮಲ್ದಿದ್ದೇರು. ಲೇಸ ಗುರ್ಕಾರ್ನ ವಯಸ್ಸಿನ ಪಾನೀರ್ ಚರ್ಚ್ದ ಧರ್ಮಗುರುಕ್ಲು ವಂದನೀಯ ಫಾದರ್ ವಿಕ್ಟರ್ ಡಿಮೆಲ್ಲೋ ಇತ್ತೆದ ಯುವ ಸಮುದಾಯದಕ್ಲು ಹಿರಿಯರ್ನ ಬಗೆಟ್ ತಾತ್ಸಾರ ಭಾವನೆಂದಿ ಹೊಂದಿರು. ಈ ನಿಲೆಟ್ ಹಿರಿಯ ನಾಗರಿಕರೇನು ಒಂಜೆ ಕಡಟ್ ಸೇರಾದು ಮಾತೆರ್ಲ ಒಟ್ಟಾದು ಅಕ್ಲಿನ ಮನಸ್ಸಿಗೆ ಖುಷಿ ಕೊರ್ಪುಲಕ ಮಲ್ಪನ ಸಂಘಟನದ ಬೇರೆನು ಮೆಚ್ಚುಡಾಯನವ ಪಣದು ಆಶೀರ್ವಚನದ ಪಾತೆರ ಪಂಡೇರು. आम्ही तरणाट्यांनी दाळय दवरची आनी हांव घडये कोडी उडास दवरता. जरी तरी ही गरज हांगासर आसा आनी हे वाठार हांगासर आसा जाल्यार हाका कारण तुमी म्हागडी. आनी म्हाका खंडीत कळीत आसा, हांगा ही गरज बांदता आसतना कांय 35-40 वर्सां पयलीं तुमी हांगासर येवन पिकास खोरें काणून तुमी कोंडुल्लें पारय काणून भोवशा. त्या दळार तांचे बरी JCB आसली की किटाची आसली की ना. आनी खंडीत हांवें अंदाज करिया वो मुरो कठीण मुरो वो कातर जर तर हांगासर काम जालां, ही गरज जाला जाल्यार तुमी हर एकल्यांनी हांगासर केल्लीं कामां तुमचे कडेन बसून विचारल्यार हर एकल्यांची एक काणी आसूंक पुरो. हांगासर तुमी केल्लें तें काम, हात आयिल्ले ते दाड्डे आनी हाताक आयिल्ले ते फालती हे केले फोड आनी ते पुरा ते तुमच्यो काणयो. तशें जाल्यार आमी आयचें उलयता आसतना आमी एक बिल्डींग वयर मात पळयता, ताची बुन्याद तें आसा 50. कितलें वयर बिल्डींग गेलां की तितली चड ताची बुन्याद वचोंक आसा. रूख केदोय व्हड जावं दी, कसलेंय फळ जावं दी, पूण ताजें कितें आसा जें
पाळां पंदागिल्ली जाल्यार मात्र आमी आयची चरित्र पळोवन आज कितें म्हणून आमी उलयत आसतना आज कितें जावन कारण आमची पुर्वज, आमची मलगडी. आनी हांगासर तुमी तुमचो गाम वरयला, रगत वरयला, सॅक्रिफायस केला. आनी ते आतांच्या बरी JCB मात्र न्ही, हिटाची मात्र न्ही. आतांचे तितले पयशे आसले ते जाणा, आतांचे इतलो सांबाळ आसलो पूण एक आसलें, बोवाड आसलो, बरें मन आसलें, एक पोट आसलो, इगर्ज म्हजी म्हणलें चिंतावळ त्या दाळा आसलें. आतां हें चडलां आनी उरिल्लें इल्लें चडलां. ಸಂತ ವಿಷನ್ ಪಾಲ್ ಸಭಾ ಕೇಂದ್ರ ಸಮಿತಿ ಅಧ್ಯಕ್ಷರು ಜೋಕ್ವೆಲ್ಲೋ ಸೇವಾ ಉದ್ದೇಶದ ಸಂಘಟನೆ ಶುರುವಾದಿದ್ದು ಆಶಯ ನೆರವೇರಿಸಾವರ ನಿಲಿಟ್ಟು ಬೇಲೆ ಮಲ್ತದುಂಡು. ಹಿರಿಯರು ದೈಹಿಕವಾದ ಸುಮಾರು ಸಮಸ್ಯೆಗಳನ್ನು ಎದುರಿಸಾವುದಿಲ್ಲರು. ಈ ಪೊರ್ತಡು ಅಕ್ಲೆಗ್ ಸಲಹೆ ಸೂಚನೆ ಕೊರ್ಪಿನ ಬೇಲೆ ಆವಡು ಸಾಧ್ಯ ಉಪ್ಪುನಕ್ಲು ಯೋಗ ವ್ಯಾಯಾಮ ಮಲ್ತದ ಶರೀರದ ಆರೋಗ್ಯನ ಕಾತನೊಡು ಮಾಡಿ ತೆರಿಪಾಯರು. आणि मोर ॲक्शन म्हणून जाऊन ही एक सभा सुरू झाली. सभेचो उद्देशीत आम्ही सुवार्थेंतल्या सोम्याक भजन केल्या पावना तसो आमी पाटलाव करी जाय, आमच्या भवनाचो मोग आनी सेवा करी जाय म्हणून उद्देश करून ही सभा सुरू जाल्ली. आज सगळ्या संवसारभर वाडल्या. आज सगळ्या संवसाराक 90 वर्सां भरल्या. 893 सुरू जाल्ली ती. आमच्या कोडयाळाक येवनय आज 98 वर्सां जातात. 2026 जानेवारींत आमी 100 वर्सां आचरण करतले. ही आसा आमची इल्लीशी ओळख विशन पाल सभेची. आतां तुमी मलगड्याक हांवें संदेश दोन उलयले म्हळ्यार मलगड्याक संदेश दिवचो जाल्यार तुमी बहुशा आयकोवचे पुरो आयकोन जाला, करूंक तांचे करून जाला. हांवें एक मलगडो कर, हांवें कांय चड सांगूंक ना. आतां खंय उलोवचें चड हांवें ना, पूण जाल्यार एक विशय सांगायचे जाल्यार उदयवारीक सभा थोड्या वर्सां मध्ये बन्नंदी गोविंदाचार्य म्हणजे एक संपादक आसलो. तो ताचे शिकाप नाल्कनी गायत्री शिकलो तो, पूण ताची जणवाय धर्मा विशयन जावन हिंदुइजम जावन क्रिस्तांव विशयन जावन मुस्लिमा विशयन जाली कंडापटी आसली. इवन हाचे उडपीचे मठाचे स्वामी समेत ताका बसून आयकताले. ताणें एक अशें बरयल्लें आसा, ಕೇಳದೆ ಹೇಳಬೇಡ, ಕರೆಯದೆ ಹೋಗಬೇಡ, ನಿನ್ನನ್ನು ನಂಬದರು ನಂಬಬೇಡ ಅಂತ. ಕಾರ್ಯಕ್ರಮದ ಅಂಗವಾದ ಅಡಣಮಲ್ತಿನ ಬೇತೆ ಬೇತೆ ಪಂತೋಡು ಗೆಂದಿನ ಹಿರಿಯ ಸಾಧಕರಿಗೆ ಇನಾಮ್ಲೆನ್ ಪಟ್ಟಿಯರು. ಚರ್ಚ್ ಪಾಲನಾ ಸಮಿತಿ ಉಪಾಧ್ಯಕ್ಷರು ಸರಿಟಾ ಡಿಸೋಜಾ, ಕಾರ್ಯದರ್ಶಿ ಗ್ರೆಟಾ ಡಿಕೊನ್ನ, ಸಂತ ವಿಷನ್ ಪಾಲ್ ಸಭಾ ವಾರ್ಡ್ ಅಧ್ಯಕ್ಷರು ಫ್ರಾಂಕಿ ಫೆರಾವೋ, ಕಾರ್ಯದರ್ಶಿ ಪ್ಯಾಟ್ರಿಕ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸಂತ ವಿಷನ್ ಪಾಲ್ ಸಭಾ ಅಧ್ಯಕ್ಷರು ಫ್ರಾಂಕಿ ಫ್ರಾನ್ಸಿಸ್ ಕುಟಿನಾ ಸಭೆ ನೆತ್ಕೊಂಡರು. ಯುವ ಘಟಕದ ಅಧ್ಯಕ್ಷರು ದೀಪಕ್ ರಾಡ್ರಿಗಸ್ ಸಭೆ ಸುಧಾರಿಕೆ ಮಲ್ದೇರು. ಕಾರ್ಯದರ್ಶಿ ಪ್ಯಾಟ್ರಿಕ್ ಡಿಸೋಜಾ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ ಸೊನ್ಪನೆ ದಿನ ಐತಾರ ಬಯ್ಯಗ್ ಪೊಳಲಿ ಶ್ರೀ ಓಂಕಾರ ಅಖಿಲೇಶ್ವರ ಭಜನ ಮಂಡಲದ ಕ್ಲಬ್ ಸಂಧ್ಯಾ ಭಜನ ಸೇವೆನೆ ನಡಪಾದು ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ ಸೊನ್ಪನೆ ದಿನದ ಸಂಧ್ಯಾ ಭಜನೋತ್ಸವ ಐತಾರ ಬಯ್ಯಗ್ ನಡೆತಂಡು.
ಕಾಪಿಕಾಡ್ ಶ್ರೀ ಮಂತ್ರ ದೇವತಾ ಸಾನ್ನಿಧ್ಯದ ಶ್ರೀಮತಿ ಶಿಲ್ಪಾ ಬೊಕ್ಕ ಪ್ರಶಾಂತ್, ಶ್ರೀಮತಿ ಹೇಮಲತಾ ಬೊಕ್ಕ ಹರೀಶ್ ಅತ್ತಾವರ, ತೊಕ್ಕೋಟದ ಶ್ರೀಮತಿ ಅಶ್ವಿತಾ ಬೊಕ್ಕ ಚರಣ್ ರಾಜ್, ಫರಂಗಿಪೇಟೆದ ಶ್ರೀಮತಿ ಪ್ರಮೀಳಾ ಬೊಕ್ಕ ಗಣೇಶ್, ಜಪ್ಪಿನಮೊಗರುದ ಶ್ರೀಮತಿ ಸ್ವರ್ಣಲತಾ ಬೊಕ್ಕ ರಾಮದಾಸ್, ಶ್ರೀಮತಿ ವಿದ್ಯಾ ಬೊಕ್ಕ ಮುರಳಿ ಎಕ್ಕೂರ್, ಶ್ರೀಮತಿ ವೀಣಾ ಬೊಕ್ಕ ಸುಧೀರ್ ಪದವಿನಂಗಡಿ, ಶ್ರೀಮತಿ ಪ್ರಶ್ಮಾ ಬೊಕ್ಕ ಪ್ರಸನ್ನ ಮರೋಳಿ, ಶ್ರೀಮತಿ ಯೋಗಿತಾ ಬೊಕ್ಕ ಜೀವನ್, ನಂದನ್, ನಿಸರ್ಗದ ಶ್ರೀಮತಿ ಶ್ರೇಯಾ ಬೊಕ್ಕ ಸಂತೋಷ್, ಮಾಸ್ಟರ್ ಸಮರ್ಥ್, ಕಣ್ಣೀರ್ ತೋಟದ ಹರೀಶ್, ಶ್ರೀಮತಿ ಸುಮನಾ ಬೊಕ್ಕ ಅಕ್ಷಯ್, ಕುಮಾರಿ ಹನ್ಸಿಕಾ, ಶ್ರೀಮತಿ ಹರಿಣಾಕ್ಷಿ ಬೊಕ್ಕ ಲಕ್ಷ್ಮಣ ಪೂಜಾರಿ ನಿಸರ್ಗ, ಕುಮಾರಿ ಅನುಷಾ ಸುವರ್ಣ ಕುಂಪಲದ ಶ್ರೀಮತಿ ಪೂಜಾ തുടർ ಬೆಳಗಾದ ಸೊನ್ಪನೆ ದಿನದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯಿರಿ.
ಪೊಳ್ಳಲಿ ಶ್ರೀ ಓಂಕಾರ ಅಖಿಲೇಶ್ವರ ಭಜನಾ ಮಂಡಲದಗಳು ಸೊನ್ಪನೆ ದಿನದ ಸಂಧ್ಯಾ ಭಜನಾ ಸೇವೆಯನ್ನು ನಡಪಾದ ಕೊರಿಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕಿನ್ಯಾ ಕೇಂದ್ರ ಜುಮ್ಮಾ ಮಸೀದಿ ವತಿರ್ದು 5 ದಿನದ ಧಾರ್ಮಿಕ ಪ್ರವಚನದ ಉದಿಪನಲೇಸು ಕಿನ್ಯಾ ಕುತುಬಿಯಾ ಮದ್ರಾಸದ ಸಭಾಂಗಣಡು ಐತಾರ ನಡೆತಂಡು. ಕಿನ್ಯಾ ಕೇಂದ್ರ ಜುಮ್ಮಾ ಮಸೀದಿ ವತಿರ್ದು 5 ದಿನದ ಧಾರ್ಮಿಕ ಪ್ರವಚನದ ಉದಿಪನಲೇಸು ಐತಾರ್ ನಡೆತಂಡು. ಕಿನ್ಯಾ ಕೇಂದ್ರ ಜುಮ್ಮಾ ಮಸೀದಿದ ಮುದರಿಸ್ ಅಬ್ದುಲ್ ಮಜೀದ್ ದಾರಿಮಿ ಕರ್ತವ್ಯಲು ಪಂಪಿನ ಧಾರ್ಮಿಕ ಪ್ರಭಾಷಣ ಮಲ್ತದು ಪ್ರವಾದಿ ವರ್ಯರ್ನ ಜೀವನ ಸಂದೇಶನು ತಂಗ್ಳ ಜೀವನಡು ಅಳವಡಿಸಾಣ ಮಾತ್ರ ತಂಗ್ಳು ಪರಿಪೂರ್ಣವಾದ ಗೆಂದರೆ ಸಾಧ್ಯ ಪಣ ತೆರಿಪಾಯರು. അമാനത്ത് എന്ന് പറയുന്ന ബാധ്യതകളെ വീട്ടുക എന്ന് പറയുന്ന സംഗതിയെ ഞങ്ങൾ ആകാശഭൂമിയിലേക്ക് വെളിവാക്കി. അല്ലാഹു സുബ്ഹാനഹു വ തആല ആകാശവും ഭൂമിയും പടച്ചതിന് ശേഷം ആകാശത്തോടും ഭൂമിയോടും അല്ലാഹു സുബ്ഹാനഹു വ തആല കടപ്പാടുകളെ അമാനത്തുകളെ വെളിവാക്കുകയാണ്. കടപ്പാടുകളെ വെളിവാക്കിയപ്പോൾ പരിശുദ്ധ ഖുർആൻ പറയുന്നു ഫഅബൈന അൻ യഹ്മിലഹാ വഅശ്ഫഖന മിൻഹാ. ആകാശഭൂമികളോട് അല്ലാഹു സുബ്ഹാനഹു വ തആല പരിശുദ്ധമായ ദീനിന്റെ ഉത്തരവാദിത്വം ഏൽപ്പിക്കാൻ ശ്രമിച്ചപ്പോൾ ആകാശഭൂമികൾ പേടിച്ചു വിറച്ചു. ഫഅബൈന അൻ യഹ്മിലഹാ വഅശ്ഫഖന മിൻഹാ. അവരെല്ലാം പേടിച്ചു, ഭയന്നുകൊണ്ട് ആ ഉത്തരവാദിത്വം നിർവഹിക്കാൻ കഴിയുമോ എന്ന് ഭയപ്പെട്ടുകൊണ്ട് മാറി നിന്നു. അല്ലാഹുവേ, ഞങ്ങൾക്ക് ഈ ചുമതല ഏൽക്കാൻ കഴിയില്ല. പരിശുദ്ധമായ ദീനിന്റെ ആശയങ്ങൾ ആകാശഭൂമിയോട് അല്ലാഹു പറഞ്ഞപ്പോൾ ആകാശഭൂമികൾ അത് ഏൽക്കാൻ തയ്യാറായില്ല. അത് ചുമക്കാൻ ഞങ്ങൾക്ക് കഴിയില്ല. അത് നമ്മൾക്ക് അതിന്റെ ഉത്തരവാദിത്വം നിറവേറ്റാൻ കഴിയില്ലല്ലോ എന്ന് പറഞ്ഞുകൊണ്ട് പേടിച്ചു വിറച്ചുകൊണ്ട് അവർ മാറി നിന്നു. പരിശുദ്ധ ഖുർആൻ. എന്നാൽ അല്ലാഹു സുബ്ഹാനഹു വ തആല പറയുന്നു വഹമലഹൽ ഇൻസാൻ. അതിനെ ഏറ്റെടുക്കാൻ തയ്യാറായത് മനുഷ്യരാണ്. കാരണം എന്തെന്നറിയോ? കാര്യത്തിന്റെ അപകടാവസ്ഥ അതായത് മണത്തറിയാത്ത മനുഷ്യൻ, കാര്യത്തിന്റെ ഗൗരവം ഉൾക്കൊള്ളാത്ത മനുഷ്യൻ അതിനെ ചുമക്കുകയും വഹമലഹൽ ഇൻസാൻ ഇന്നഹു കാന ളലൂമൻ ജഹൂലാ. സത്യവിശ്വാസികളെ, ഓ മനുഷ്യരെ, നിങ്ങൾ അല്ലാഹുവിനെ ഭയപ്പെടുവീൻ. ഇത്തഖുല്ലാഹ് വഖൂലൂ ഖൗലൻ സദീദൻ യുസ്ലിഹ് ലക്കും അഅമാലക്കും.
നിങ്ങളുടേതായിരിക്കുന്ന അമലുകളെ നന്നാക്കാൻ ഉതകുന്ന സംസാരങ്ങൾ നിങ്ങൾ സംസാരിക്കുവീൻ. വഖൂലൂ ഖൗലൻ സദീദാ. നിങ്ങൾ അകവും പുറവും എന്ന് പറഞ്ഞാൽ മുഫസ്സിരിങ്ങൾ അതിനെ വ്യാഖ്യാനിച്ചിട്ടുള്ളത് അതിൻ്റെ ലാഹിറും ബാത്തിനും ഒരുപോലെ ആയിട്ടുള്ള സംസാരം നിങ്ങൾ സംസാരിക്കണം. നിഫാഖിന്റെ വർത്തമാനം നിങ്ങൾ പറയരുത്. നിങ്ങളുടെ ഖൽബിന് വിരുദ്ധമായിട്ടുള്ള വാക്ക് നിങ്ങൾ പറയരുത്. മനസ്സിന്റെ ഉള്ളിലൊന്ന് പുറത്തൊന്ന് നിങ്ങൾ പറയരുത്. നിങ്ങൾ സത്യമേ പറയാവൂ. മാത്രമല്ല പരിശുദ്ധ ഖുർആൻ പറയുന്നുണ്ട്, അല്ലാഹുവിനിക്ക് ഒരാൾ വഴിപ്പെടുകയും മാത്രമല്ല കൂടെ തന്നെ പറഞ്ഞു വറസൂലഹു, ഒരാൾ അല്ലാഹുവിനെ മാത്രം ഭയപ്പെട്ടുകൊണ്ട് അല്ലാഹുവിനെ മാത്രം ഭയപ്പെട്ടുകൊണ്ട് ഇവിടെ ജീവിച്ചാൽ അവൻ മുസ്ലിമാകാൻ പോകുന്നില്ല. അതുകൊണ്ട് പരിശുദ്ധ ഖുർആൻ പറഞ്ഞു വറസൂലഹു, അവന്റെ റസൂലിനെയും നിങ്ങൾ അനുസരിച്ച് ത്വാഅത്ത് ചെയ്ത് ഭയപ്പെട്ട് ജീവിച്ചാൽ അല്ലാഹു പറയുന്നത്, അല്ലാഹു റബ്ബ് സുബ്ഹാനഹു വ തആല നിങ്ങൾക്ക് പുറത്തു തരും. വമൻ യുതിഇല്ലാഹ വറസൂലഹു ഫഖദ് ഫാസ ഫൗസൻ അളീമാ. അവൻ വലിയ വിജയം, ആത്യന്തികമായ വിജയം അവൻ വിജയിച്ചു എന്നാണ്. സയ്യദ് ശിഹാബ് തങ്ങൾ അൽ ഹുമൈദി കിന്യ ദുആ മൽത്തിറ്. والصديقين والصالحين خصوصا إلى حضرة غوث الأعظم الشيخ محي الدين عبد القادر الجيلاني، ثم إلى حضرة أحمد الكبير الرفائي، ثم إلى حضرة خواجة معين الدين الجستي الأجميري، ثم إلى حضرة السيد الشريف المدني، ثم إلى حضرة سيم أبو بكر المدوري، ثم إلى حضرة إسماعيل البخاري منجنادي، ثم إلى حضرة حسين مسليار الكنوي. اللهم زدهم شرفا على شرفهم وفضلا على فضلهم وكرامة على كراماتهم لديك. اللهم أفض علينا من فيضاتهم وأمتنا بمددهم. കിന്യ കേന്ദ്ര ജുമാ ಮಸೀದಿ ಅಧ್ಯಕ್ಷರು ಕೆಸಿ ಇಸ್ಮಾಯಿಲ್ ಹಾಜಿ ಕಿನ್ಯ ಲೇಸ್ತ ಗುರ್ಕಾರ್ ನಿರ್ವಹಿಸುತ್ತಿದ್ದರು. ಕಿನ್ಯ ಕುತುಬಿಯಾ ಮದರಸದ ಶಿಕ್ಷಕರು ಫಾರೂಕ್ ದಾರಿಮಿ, ಕೇಂದ್ರ ಜುಮ್ಮಾ ಮಸೀದಿದ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಹಾಜಿ, ಕೋಶಾಧಿಕಾರಿ ಬಾವು ಹಾಜಿ ಸಾಕ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. 9 ಕೆರೆ ಶ್ರೀ ರಾಜಗುಳಿಗ ಬನ ಸೇವಾ ಸಮಿತಿ ಮುತಾಲಿಕೆಡೆ ರಾಜಗುಳಿಗ ಬನಟ್ ಶನಿವಾರ ರಾತ್ರಿಡೆ ಕಲ್ಲುಟಿ ಪಂಜುರ್ಲಿ ಬೊಕ್ಕ ರಾಜಗುಳಿಗ ದೈವದ ವಾರ್ಷಿಕ ಕೋಲ ನಡೆತಂಡು. 9 ಕೆರೆ ಶ್ರೀ ರಾಜಗುಳಿಗ ಬನ ಸೇವಾ ಸಮಿತಿ ಮುತಾಲಿಕೆಡೆ ಶ್ರೀ ರಾಜಗುಳಿಗ ಬನಟ್ ರಕ್ತೇಶ್ವರಿ ಕಲ್ಲುಟಿ ಪಂಜುರ್ಲಿ ಬೊಕ್ಕ ರಾಜಗುಳಿಗ ದೈವಲೆದ ವಾರ್ಷಿಕ ಕೋಲ ಶನಿವಾರ ನಡೆತಂಡು. ಬಯ್ಯಗ್ ಸುರುಕು ಶ್ರೀ ರಕ್ತೇಶ್ವರಿ ಕೋಲ ಅದು ಕಲ್ಲುಟಿ ಪಂಜುರ್ಲಿ ಕೋಲ ನಡೆತಂಡು. ಮಂಗಳೂರು ಸಾರಲ ಸೀಮೆ ಚಿತ್ರ ಪಟ್ಟು ಹೆಬ್ಬೆಲಿ ಗುತ್ತು ಪಾವೂರ ಗುತ್ತು ಪರಿಯಾಳ ಗುತ್ತಿನ ಬಾರಿ ಭಿನ್ನ ಮಂತಲ್ಲಿ ನಾಲವರ್ಣ ಪದರಾಜ ಮಂಗನ 32 ಕದ ಬಾರಿಕೆಯನ್ನು ಸತ್ತರೆ ಅಕ್ಕಾಶ ಕಾಯಿಡು ಗಗನಂತ ಆರ್ಗಿಪುರ ಬಗೆ ತಂಗಾಡಿದ ಇವಳು ಅಕ್ಕಾಶ ಬುಡ್ಲೆ ಭೂಮಿ ಬುಡ್ಲೆ ಶತಮಾತಾಲ ಬುಡ್ಲೆ ಪಾಡಿನ ಚಿತ್ರ ಪಡಗಲ್ಲದಾಲೆ ಪಾಡಿನ ಚಿತ್ರ ಪಡಗಲ್ಲ ಬುಡ್ಲೆ ಪತ್ತಾಯಿ ನಂದಾಲ ಬುಡ್ಲೆ ಈ ಚಿತ್ರ ಸುತ್ತಿಗೆ ಬುಡ್ಲೆ ಗೋಪಾಯ ಗಗ್ಗರ ಬುಡ್ಲೆ ಯಾರಾ ಬಲಿ ಬುಡ್ಲೆ ಎದ್ದಿಲ್ಲ
ಅವಿರ್ದ ಬೊಕ್ಕ ರಾಜಗುಳಿಗ ದೈವದ ಕೋಲ ನಡುತ್ತಂಡು. ಶ್ರೀ ರಾಜಗುಲಿಗ ಬನಸೇವಾ ಸಮಿತಿದ ಅಧ್ಯಕ್ಷರು ಪದ್ಮನಾಭ ಶೆಟ್ಟಿ ವರ್ಕಾಡಿ ಬೊಕ್ಕ ಸರ್ವ ಸದಸ್ಯರು, ಶ್ರೀ ರಾಜಗುಲಿಗ ಬನ ಸ್ವಸಹಾಯ ಸಂಘದ ಅಧ್ಯಕ್ಷರು ಬೊಕ್ಕ ಸರ್ವ ಸದಸ್ಯರು, ಪರಿಸರದ ಭಕ್ತ ಬಂಧುಲು
ನೇಮೋತ್ಸವಡು ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ ಸಣ್ಪತ್ತೊಂಜನೇ ದಿನ ಸೋಮವಾರ ಬಯ್ಯಡ್ ದೇರಬೈಲು ಕೊಂಚಾಡಿ ಶ್ರೀರಾಮ ಭಜನಾ ಮಂದಿರದಕಲು ಸಂಧ್ಯಾ ಭಜನಾ ಸೇವೆನೆ ನಡಪಾದ ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡು ಸೋಮವಾರ ನಡತಿನ ಸೊನ್ಪತ್ತ ಒಂಜನೆ ದಿನದ ಸಂಧ್ಯಾ ಭಜನೆಗು ಶ್ರೀಮತಿ ವೀಣಾ ಬೊಕ್ಕ ರಾಮದಾಸ್ ಕುಂಪಲ, ಶ್ರೀಮತಿ ನಂದಿನಿ ಬೊಕ್ಕ ಆನಂದ್, ಬಿ ವಿಹಾನ್ ತಲಪಾಡಿ, ಶ್ರೀಮತಿ ಮಹಾಲಕ್ಷ್ಮಿ ಬೊಕ್ಕ ವಿವೇಕ್, ಬಿ ಭುವನ್ ತಲಪಾಡಿ, ಶ್ರೀಮತಿ ಪ್ರಿಯಾಂಕಾ ಬೊಕ್ಕ ಗುರುರಾಜ್, ಬಿ ಭಾರ್ಗವ್ ಕುಂಪಲ, ಶ್ರೀಮತಿ ಲತಾರಾಜ್ ಕುಂಪಲ, ಪ್ರಜ್ವಲ್ ಕುಂಪಲ, ಶ್ರೀಮತಿ ದೇವಕಿ ಬೊಕ್ಕ ರಾಘವ ಕೊಲ್ಯ, ಶ್ರೀಮತಿ ರೇಣುಕಾ ಬೊಕ್ಕ ಪುರುಷೋತ್ತಮ್, ಬಿ ತ್ರಿಯಾ ಹನುಮಾನ್ ನಗರ ಕುಂಪಲ, ಶ್ರೀಮತಿ ದೇವಿ ಶ್ರೀಧರ್ ಕುಂಪಲ, ಶ್ರೀಮತಿ ಧನವಂತಿ ಬೊಕ್ಕ ವಿನೋದ್ ಕುಂಪಲ ತುಡಾರ್ ಬೆಲಗಾದ ಚಾಲನೆಯನ್ನು ಕೊರಿಯರು.
गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्म तस्मै श्री गुरुवे नमः। जनुम ताಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಗೌರಿ ಸುಂದರಿ ಹಿರಣಿ ವೇದ ಗೌರಿ ಸುಂದರಿ ಹಿರಣಿ ವೇದ ಶ್ರೀ ವಿನಾಯಕ ಭಾರತಿ ಸ್ವಾಮಿ ಗಣಪತ ಗಣಪ ಗಣಪತ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ತಾಯಿ ಪಾರ್ವತಿ ದೇವಿಯ ಲೋಕಗಳಿಗೆ ಸಾರಲು ತಾಯಿ ಪಾರ್ವತಿ ದೇವಿಯ ಲೋಕಗಳಿಗೆ ಸಾರಲು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ ಜನಗೆ ಅರಸಲು ಕೀರ್ತಿಯ ತೋರಲು ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಪ್ರಥಮ ಗಣಕ್ಕೆ ಯಾತನಾಗಿ ತಾಳಿದಾರು ಪಡೆಯಲು ಪೂಜಿತಾರ ರಘುವ ಮುರಿದು ವಾರವಾಡಿದಾರು ಪಡೆಯಲು ಬಡವರಿಂದ ಪೂಜೆ ಪಡೆದು ಬಡವರಿಂದ ಪೂಜೆ ಪಡೆದು ಮರಳಿ ರಾಜ್ಯವ ತಾಳಿ ಪಡೆದು ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಗೌರಿ ಸುಂದರಿ ಹಿರಣಿ ವೇದ ಗೌರಿ ಸುಂದರಿ ಹಿರಣಿ ವೇದ ಶ್ರೀ ವಿನಾಯಕ ಭಾರತಿ ಸ್ವಾಮಿ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಗಣಪ ಜನುಮ
ಅವೆರ್ದು ಬೊಕ್ಕ ದೇರಬೈಲ್ ಕೊಂಚಾಡಿ ಶ್ರೀರಾಮ ಭಜನಾ ಮಂದಿರದಕ್ಲು ಭಜನಾ ಸೇವೆನು ನಡಪಾದ ಕೊರಿಯೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಹರೇಕಲಾ ವರೇಕಲಾ ಸನಿಲ್ ಕುಟುಂಬದ ಶ್ರೀ ನಾಗಬ್ರಹ್ಮ ಮೂಲಸ್ಥಾನ ಬೊಕ್ಕ ಧೂಮಾವತಿ ಬಂಟ ಬೊಕ್ಕ ಪರಿವಾರ ದೈವಲದ ಸೇವಾ ಟ್ರಸ್ಟ್ ಮುತಾಲಿಕೆಡು ಶ್ರೀ ನಾಗಬ್ರಹ್ಮ ಮೂಲಸ್ಥಾನಡು 21ನೇ ವಾರ್ಷಿಕ ನೇಮೋತ್ಸವ ಅಂಗವಾದ ಐತಾರ ರಾತ್ರೆಡು ಅನ್ನಪ್ಪ ಪಂಜುರ್ಲಿ ದೈವದ ನೇಮೋತ್ಸವ ನಡೆತಂಡು. ಹರೇಕಲಾ ವರೇಕಲಾ ಸನಿಲ್ ಕುಟುಂಬದ ಶ್ರೀ ನಾಗಬ್ರಹ್ಮ ಮೂಲಸ್ಥಾನ ಬೊಕ್ಕ ಧೂಮಾವತಿ ಬಂಟ ಬೊಕ್ಕ ಪರಿವಾರ ದೈವಲದ ಸೇವಾ ಟ್ರಸ್ಟ್ ಮುತಾಲಿಕೆಡು ಶ್ರೀ ನಾಗಬ್ರಹ್ಮ ಮೂಲಸ್ಥಾನಡು 21ನೇ ವಾರ್ಷಿಕ ನೇಮೋತ್ಸವದ ಸಂಭ್ರಮಲು ಐತಾರ ಬೊಕ್ಕ ಸೋಮವಾರ ನಡೆತಂಡು. ಐತಾರ ಕಾಂಡೆ ಶ್ರೀ ನಾಗಬ್ರಹ್ಮ ಬೊಕ್ಕ ಪರಿವಾರ ದೇವರಿಗೆ ತಂಬಿಲ ಸೇವೆ ಶುದ್ಧ ಕಲಶ ಹೋಮ ನಡೆತಂಡು. ಕುಂಠಿತ ಬಂದ್ರಾಗ ಸುಗಮವಾದ ಆ ದೈವಶಕ್ತಿಗಳು ಕೂಡ ಮನ್ಪಾದಗೊಂಡು ಸಂಸಾರಗಳು ಯುವಕರಿಗೆ ವಿದ್ಯಾಭ್ಯಾಸವನ್ನು ದೇವರ ಅನುಕೂಲತೆಯಾದ ಮಂತು ಕುರಿತು ವಿವಾಹವಂದನಗಳಿಗೆ ವಿವಾಹ ಭಾಗ್ಯವನ್ನು ಆ ದೈವಶಕ್ತಿಯು ಕೂಡ ಅನುಗ್ರಹ ಮಂತು ಕುರಿತು ಸಂತತಿ ಜನಗಳಿಗೆ ಜೋಕ್ಲಾವಂದನಗಳಿಗೆ ಸಂತತಿನ ದೇವರು ಕೂಡ ಅನುಕೂಲತೆ ವಿವಾಹ ವಂದನಗಳಿಗೆ ಆಂಜಾನಾಡು ಪುಣ್ಯನಗಳಿಗಾವಡು ಅಂಥ ವಿಷಯವುಳ್ಳ ನಾಗದೇವರ ಪರಿವಾರ ದೇವತೆಗಳು ಕೂಡ ಅನುಕೂಲತೆಯಾದ ಮಂತು ಕುರಿತು ಅಂಥ ವಿಷಯವುಳ್ಳ ಜಯ ವಿಜಯನ ಅನುಗ್ರಹವನ್ನು ಪುಲಕ
ಪೂರ ದೈವಶಕ್ತಿಗಳು ಎಂಗಳಿಗೆ ಅನುಗ್ರಹ ಮನ್ಕೊಡು ಅನ್ನೋದು ನಮ್ಮ ಪ್ರಾರ್ಥನೆ ಮಂಜುನ ಮೈಸಂದಾಯ ದೈವ ಬುಕ್ಕ ಜುಮಾದಿ ಬಂಟ ದೈವಲಿಗೆ ನೇಮ ಆದ ಶ್ರೀ ಅನ್ನಪ್ಪ ಪಂಜುರ್ಲಿ ದೈವದ ನೇಮೋತ್ಸವ ನಡೆತಂಡು
ಶ್ರೀ ನಾಗಬ್ರಹ್ಮ ಮೂಲಸ್ಥಾನದ ವ್ಯವಸ್ಥಾಪಕರು ವರದರಾಜ್ ಸನಿಲ್, ಹಿರಿಯರು ಎ ಉಮೇಶ್ ಸನಿಲ್, ಗೋರಕ್ಷ ದಂಡು ಜೆಪ್ಪು, ಶ್ರೀ ನಾಗಬ್ರಹ್ಮ ಮೂಲಸ್ಥಾನ ಬೊಕ್ಕ ಧೂಮಾವತಿ ಬೊಕ್ಕ ಪರಿವಾರ ದೈವಲದ ಸೇವಾ ಟ್ರಸ್ಟ್ದ ಅಧ್ಯಕ್ಷರು, ಸರ್ವ ಸದಸ್ಯರು ಬೊಕ್ಕ ಕುಟುಂಬಸ್ಥರು ನೇಮೋತ್ಸವಡು ಪಾಲ್ಪಡೆದಿದ್ದರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡಗು ಪೊಸಕುರಲ್ದ ಇನಿತ ಸುದ್ದಿಗೊಂಚಲು ಮುಗಿತೊಂದಲ್ಲ. ನಿರಂತರ ಸುದ್ದಿಲಿಗಾದ ಒಂದು ಪ್ಲೇ ಪೊಸಕುರಲೆ 24x7.